ಆ ಊರು ಸಂಪೂರ್ಣ ಹಳ್ಳಿ ಸೊಗಡಿನಿಂದ ಕಂಗೊಳಿಸ್ತಾ ಇತ್ತು. ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಇದು ಇಡೀ ಸಸ್ಯ ಕಾಶಿಗೊಂದು ಮೆರುಗು ತಂದಿತ್ತು. ಆ ಊರಿನಲ್ಲಿ ತುಳುನಾಡಿನ ಸಂಪ್ರದಾಯ ಎದ್ದು ಕಾಣ್ತಾ ಇತ್ತು. ಹಾಗಾದ್ರೆ ಆ ಊರು ಯಾವುದು, ಅಲ್ಲಿ ನಡೆದಿರೋ ಕಾರ್ಯಕ್ರಮವಾದ್ರೂ ಏನು ಅನ್ನೋ ಕುತೂಹಲ ನಿಮ್ಮಲ್ಲಿದ್ಯಾ? ಹಾಗಾದ್ರೆ ಈ ಸ್ಪೆಷಲ್ ಸ್ಟೋರಿ ನೋಡಿ. ಒಂದು ಕಾಲವಿತ್ತು. ಯಾವುದೇ ಹಬ್ಬ ಬಂದಾಗ ಇಡೀ ಊರಿಗೆ ಊರೇ ಒಟ್ಟುಗೂಡಿ ಸಾಂಪ್ರದಾಯಿಕವಾಗಿ ಸಡಗರ ಸಂಭ್ರಮದಿಂದ ಪಾಲ್ಗೊಳ್ಳೋದು. ಆದ್ರೆ ಕಾಲ ಬದಲಾದಂತೆ ಇವೆಲ್ಲ ಮರೆಯಾಗ್ತಾ ಇದೆ. ಇದನ್ನೆಲ್ಲ ಮತ್ತೆ ಮರುಕಳಿಸುವ ದೃಷ್ಟಿಯಿಂದ ಪಾವಂಜಿಯ ನಿನಾದ ರಂಗಮಂದಿರದ ಆವರಣ ರಾಮಪ್ಪ ಪೂಜಾರಿ ಕಟ್ಟಪುಣಿ ನಂದಿನಿ ನದಿ ತಟದಲ್ಲಿ ತುಳುಸಿರಿ ಪುದೆಬರಿ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಹೌದು, ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎಫ್ಎಂ ಸ್ಟೇಷನ್ ರೇಡಿಯೋ ಸಾರಂಗ್ನ ದಶ ಸಂಭ್ರಮದ ಅಂಗವಾಗಿ ಅಗೋಲಿ ಮಂಜುಣ ಜಾನಪದ ಕೇಂದ್ರ ರಿಜಿಸ್ಟರ್ ಪಾವಂಜೆ, ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾವಂಜೆ, ಸುರತ್ಕಲ್ಲ ಗೋವಿಂದದಾಸ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಂಯುಕ್ತಾಶ್ರಯದಲ್ಲಿ ತುಳು ಸಿರಿ ತುದೆಪರಿ ಯುವಕರಿಗೊಂದು ಕೃಷಿ ಪಾಠ ಕಾರ್ಯಕ್ರಮವು ಬಹಳ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನ ಮಾಜಿ ಸಚಿವರಾದ ಕೆ ಅಭಯ್ ಚಂದ್ರ ಜೈನ್ ಅವರು ಸಾಂಪ್ರದಾಯಿಕವಾಗಿ ವಿನೂತನ ಶೈಲಿಯಲ್ಲಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಿಂದಿನ ಕಾಲದ ಸಂಪ್ರದಾಯವನ್ನ ಮತ್ತೆ ಮರುಕಳಿಸುವಂತೆ ಮಾಡಿದ ಕಾರ್ಯಕ್ರಮ ಇದಾಗಿದೆ ಎಂಬುದಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ತುಳುನಾಡದ ಈ ಪದ್ಧತಿ ಈ ಮುಖಾಂತರ ಜವನರಿಗೆ ಪೇಂಟದ ಜವನರಿಗೆ ಹಳ್ಳಿಗೆ ಬರ್ತದೆ ತೂಪಿನಂಚಿನ ಅವಕಾಶ. ನಮ್ಮನ ಪೂರ್ವಜರು ನಮ್ಮನ ಅಜ್ಜಿ ನಮ್ಮನೆ ಬದುಕದೇರು ಬಂದ ನೆನಪು ಮಾಡ್ಕೊಳ್ಳೋಂಚಿನ ಕೆಲಸ ಪೇಂಟದಗಳಿಗೆ ಅರಿ ವೈಟ್ ಆಪುಂಡು ಅರಿ ವೈಟ್ ಬಿಳೆಪುಡು ಅಲ್ಲ ಇನ್ನು ಗೊತ್ತಿದ್ದಂಚಿನ ಪರಿಸ್ಥಿತಿ. ಆ ಸಂದರ್ಭ ನನ್ನ ಪೂರ ನೆನಪು ಮಾಡ್ಕೊಂಚಿನ ಕೆಲಸ ಇನ್ನು ಪ್ರೊಫೆಸರ್ ಬಲ್ತು ಕೊಡ್ತಾರೆ. ಆರೋಗ್ಯ ಅಭಿನಂದನೆ, ಈ ಊರದಲ್ಲಿ ಮಾತಿರಗಳ ಅಭಿನಂದನೆ. ಬಳಿಕ ಕುಡ್ಲ ತುಳು ಒಕ್ಕೂಟದ ಅಧ್ಯಕ್ಷರಾದ ದಾಮೋದರ ನಿಸರ್ಗ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೃಷಿಯಿಂದಲೇ ನಮ್ಮ ತುಳುನಾಡ ಸಂಸ್ಕೃತಿ ಹೊರಬಂದಿರುವಂತದ್ದು. ಇಂದು ನಮ್ಮ ಜೀವನದಲ್ಲಿ ಏನೆಲ್ಲ ಸಂಪ್ರದಾಯಗಳು ಇವೆಯೋ ಇದಕ್ಕೆ ಮೂಲ ಕೃಷಿ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕೃಷಿ ಬದುಕಿರ್ದೆ ಸಂಸ್ಕೃತಿ ಉಂಡಾಯಿ ನಾವು ಇಲ್ಲಿ ನಮ್ಮ ನಡೆಟ್ ಬದುಕಿಡು ಎಂಚಿನ ಮಲ್ತೊಂದುಲ್ಲನ ಒಂದು ಮತ ಕೃಷಿಡ್ ಮೂಲ ಅದು ಬತ್ತಿನ ಬದುಕುಲು ಸಂಸ್ಕೃತಿ ಇಲ್ಲಿ ಮಾಜೊಂದುಂಡು. ಗಣೇಶ ಮೀನ್ ಸಂಕಮಾರು ಕಾಲೇಜಿಡು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಲ್ಪೇರು. ಕಪ್ಪು ಬೋರ್ಡು ಚಾಕಡು ಬರಪಿನಾರು ಅಂಚಿತ್ತಿನ ಕೈ ಇನಿ ನಾಯರು ಬತ್ತದು ಕಂಡೋನು ಇನಿಕಿಲ ದತ್ತೊಂದುಲ್ಲ. ಈ ಸಂದರ್ಭ ಕೃಷಿಯನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡು ಅದರಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶಶೀಂದ್ರ ಅವರು ಭೂಮಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭ ಎಂಆರ್ಪಿಎಲ್ ಚೀಫ್ ಮ್ಯಾನೇಜರ್ ವೀಣಾ ಟಿ ಶೆಟ್ಟಿ, ಸುರತ್ಕಲ್ ಗೋವಿಂದದಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಶಿವಶಂಕರ್ ಭಟ್, ಕಡಂಬೋಡಿ ಮಹಾಬಲ ಪೂಜಾರಿ, ಕಾರ್ಯಕ್ರಮ ಸಂಯೋಜಕರಾದ ಕೆಕೆ ಪೇಜಾವರ, ವಿಜಯಕುಮಾರ್ ಕುಬೇರೂರು,
ಸಂಚಾಲಕರಾದ ಲಯನ್ ಯಶೋಧರ ಸಾಲ್ಯಾನ್, ಲಯನ್ ಭಾಸ್ಕರ್ ಸಾಲ್ಯಾನ್, ಯೋಜನಾಧಿಕಾರಿಗಳಾದ ಪ್ರತೀಕ್ಷಾ, ಪೂರ್ಣಿಮಾ ಗೋಖಲೆ, ಅಧ್ಯಕ್ಷರಾದ ಡಾ ಗಣೇಶ್ ಅಮೀನ್ ಸಂಕಮಾರ್, ಗೌರವಾಧ್ಯಕ್ಷರಾದ ಚಂದ್ರಶೇಖರ್ ನಾಣೀಲ್ ಈ ಸಂದರ್ಭ ಉಪಸ್ಥಿತರಿದ್ದರು. ಬಳಿಕ ಕಾಲೇಜು ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ನಾವು 3 ವರ್ಷದಿಂದ ಇಲ್ಲಿಗೆ ಬರ್ತಿದ್ದೇವೆ. PUCಯಿಂದ ಸಹ ಬಂದಿದ್ದೇವೆ. PUCಯಲ್ಲಿ 1 ವರ್ಷ ಬಂದಿದೆ, ಡಿಗ್ರಿಯಲ್ಲಿ ಈಗ ಇದು 3ನೇ ವರ್ಷ. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನು ಮುಂದಿನ ಜನರೇಷನ್ ಸಹ ಕೆಸರಿನಲ್ಲಿ ಹೇಗೆ ಕಷ್ಟಪಡ್ತಾರೆ ಅದನ್ನೆಲ್ಲ ಕಲಿತು ಹೋಗಬೇಕು. ಇಲ್ಲದಿದ್ದರೆ ತುಂಬಾ ಕಷ್ಟ ಇದೆ. ಯಾಕಂದರೆ ನಮ್ಮ ರೈತರೆಲ್ಲ ತುಂಬಾ ಕಷ್ಟಪಟ್ಟು ನಮಗೆಲ್ಲ ಅನ್ನ ಸಿಗ್ತದೆ. ಅದನ್ನೇ ಇನ್ನು ಮುಂದಿನ ಮಕ್ಕಳು ಸಹ ಅದನ್ನೇ ಕಲಿಬೇಕಂತ ನಾನು ಇಷ್ಟಪಡ್ತೇನೆ. ಈಗ ನಾವು ನೆಟ್ಟು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಮೊದಲು ವಿದ್ಯಾರ್ಥಿಗಳು ಸ್ವತಃ ಗದ್ದೆಗಿಳಿದು ನೇಜಿ ನಾಟಿ ಮಾಡಿದ್ರು. ಮಳೆಗಾಲದ ನಡುವೆ ನಂದಿನಿ ನದಿಯ ತಟದಲ್ಲಿ ನಡೆದ ಈ ವಿನೂತನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಹೊಸ ಕೃಷಿಯ ಅನುಭವವನ್ನು ನೀಡುವಲ್ಲಿ ಯಶಸ್ವಿಯಾಯಿತು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.